ಪೊಲೀಸ್ ಇಲಾಖೆಗೆ ಸೇರ್ಪಡೆಯಾಗಲು ಕರಾವಳಿಯ ಯುವಕರು ಹಿಂದೇಟು ಹಾಕುತ್ತಿರುವುದು ಸರಿಯಲ್ಲ. ಕರಾವಳಿಯ ಯುವಕರಿಗೆ ಉತ್ತಮ ಶಿಕ್ಷಣ ಪದವಿ ಇದೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಸೇರ್ಪಡೆಯ ಸಂಖ್ಯೆ ಅತಿ ಕಡಿಮೆ ಇದೆ ಅಂತ ಉಡುಪಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರ್ ಚಂದ್ರ ಅಭಿಪ್ರಾಯಪಟ್ಟಿದ್ದಾರೆ. ರೋಟರಿ ಕ್ಲಬ್ ಉಡುಪಿ ಇವರ ಸಹಭಾಗಿತ್ವದಲ್ಲಿ ನಡೆದ ಅಪರಾಧ ತಡೆ ಮಾಸಾಚರಣೆ ಸರ್ವಿಸ್ ಬಸ್ ನಿಲ್ದಾಣದಲ್ಲಿರುವ ನವೀಕರಣಗೊಂಡಿರುವ ಪೊಲೀಸ್ ಚೌಕಿಯ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ಉಡುಪಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಬೇರೆ ಜಿಲ್ಲೆಯಿಂದ ಬರುತ್ತಿದ್ದಾರೆ. ಅಲ್ಲಿನವರ ಭಾಷೆಯ ಪ್ರಯೋಗ ಹಾಗೂ ಇಲ್ಲಿನವರ ಭಾಷೆಯ ಪ್ರಯೋಗಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ. ಆದ್ದರಿಂದ ಇಲ್ಲಿಯವರು ಪೊಲೀಸರನ್ನ ತಪ್ಪಾಗಿ ಅರ್ಥೈಸುತ್ತಿದ್ದಾರೆ. ಪೊಲೀಸರು ಕೆಟ್ಟವರು ಎಂಬ ಭಾವನೆ ಬಂದಿದೆ. ಇದು ಜನಸ್ನೇಹಿ ಪೊಲೀಸ್ ಪರಿಕಲ್ಪನೆಗೆ ಅಡ್ಡಿಯಾಗುತ್ತಿದ್ದು ಇದಕ್ಕೆ ಕಾರಣ ನಾವೇ ಆಗಿದ್ದೇವೆ ಎಂದು ಹೇಳಿದರು. ಈಗ ಇಲ್ಲಿ ಉಡುಪಿಯಲ್ಲಿ ನೋಡಿದ್ರೆ ಮೋರ್ ದೆನ್ 50% ನಾರ್ತ್ ಕರ್ನಾಟಕ. ಅವ್ರದ್ದು ಲ್ಯಾಂಗ್ವೇಜ್ ಬೇರೆ ಇರುತ್ತೆ, ನಮ್ಮದು ಲ್ಯಾಂಗ್ವೇಜ್ ಬೇರೆ ಇರುತ್ತೆ. ನಾವು ಸಿಂಗ್ಯುಲರ್ ಮಾತಾಡಲ್ಲ ಯಾರಿಗೆ ಕೂಡ. ಅವ್ರಿಗೆ ಸಿಂಗ್ಯುಲರ್ ಮಾತಾಡಿದರೆ ನಮಗೆ ಅದು ಕಷ್ಟ ಆಗುತ್ತೆ. ಏನೋ ಬೈತಾರೆ, ನಮಗೆ ವಲ್ಗರಾಗಿ ಬೈತಾರೆ ಪೊಲೀಸರು. ಅಂದರೆ ಕಾಮನ್ ಟೆಂಡೆನ್ಸಿ ಆ ಥರ ಇರುತ್ತೆ, ಏನೋ ಬಾರ್ಲೆ ಅಂತ ಇರ್ತಾರೆ. ಆದರೆ ನಾವು ಮಾತಾಡಲ್ಲ ಅಂತ. ಅಂದರೆ ನಾವು ಬೆಳೆದದ್ದು ಅದೇ ಥರ, ನಾವು ಕಲ್ತಿದ್ದು ಅದೇ ಥರ. ಶಾಲೆಯಲ್ಲಿ ಆಗಲಿ ಮನೆಯಲ್ಲೇ ಆಗಲಿ ನಾವು ಸಿಂಗ್ಯುಲರಲ್ಲಿ ಯಾರಿಗೂ ಕರೆಯಲ್ಲ. ಸೊ ನಮಗೆ ಅದು ಕೆಟ್ಟದಾಗಿ ಕಂಡು. ಈ ಸಂದರ್ಭದಲ್ಲಿ ಅಪರಾಧ ತಡೆ ಮಾಸಾಚರಣೆಯ ಕರಪತ್ರ ಬಿಡುಗಡೆ ಹಾಗೂ ಮಾಸ್ಕ್ ವಿತರಣೆ ನಡೆಯಿತು. ಡಿವೈಎಸ್ಪಿ ಟಿಆರ್ ಜಯಶಂಕರ್, ಉಡುಪಿ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್, ಟ್ರಾಫಿಕ್ ಎಸ್ಐ ಖಾದರ್, ನಗರ ಠಾಣಾಧಿಕಾರಿ ಶಕ್ತಿವೇಲು, ಉಡುಪಿ ರೋಟರಿ ಅಧ್ಯಕ್ಷ ರಾಧಿಕಾ ಲಕ್ಷ್ಮೀನಾರಾಯಣ್, ರೋಟರಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.